ಹಿಂದಿ ತೆಲುಗು ಚಿತ್ರಗಳಲ್ಲಿ ನಟಿಸಿದ ಜನಪ್ರಿಯ ನಟಿ ಮತ್ತು ಮಾಡೆಲಿಂಗ್ ಹಾಗೂ ಜಾಹೀರಾತುಗಳಲ್ಲಿ ಮಿಂಚಿದ್ದ 29 ವರ್ಷದ ಅನನ್ಯ ರಾಜ್ ಅವರು ಜುಲೈ 15ರಂದು ಕೊನೆಯುಸಿರೆಳೆದಿದ್ದು ತೀವ್ರ ನೋವಿನಲ್ಲಿದ್ದ ಕುಟುಂಬಸ್ಥರು ಖಾಸಗಿತನ ಗೌಪ್ಯತೆ ಕಾರಣದಿಂದ ಈ ಮಾಹಿತಿಯನ್ನು ಬಹಿರಂಗಪಡಿಸಿರಲಿಲ್ಲ. ಹೀಗಾಗಿ ಸಾವಿನ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ. ಅನನ್ಯ ಕಳೆದ 1 ವರ್ಷದಿಂದ ದೈಹಿಕ ಹಾಗೂ ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಿದ್ದು ಧೈರ್ಯದಿಂದ ಕಾಯಿಲೆಗಳ ವಿರುದ್ಧ ಹೋರಾಡಿದರು. ನಿದ್ರೆಯಲ್ಲಿಯೇ ಅವರು ಶಾಂತಿಯುತ ಕೊನೆಯುಸಿರೆಳೆದಿದ್ದಾರೆ ಎಂದು ಅನನ್ಯ ಅವರ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿ ಕುಟುಂಬಸ್ಥರು ನೋವು ಹಂಚಿಕೊಂಡಿದ್ದಾರೆ. ಮುಂಬೈನಲ್ಲಿ ಹುಟ್ಟಿ ಬೆಳೆದ ಅನನ್ಯ ಮಾಡೆಲಿಂಗ್ ಕ್ಷೇತ್ರದಿಂದ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ದರು. ಕೋಕಾ ಕೋಲಾ, ಲಕ್ಸ್, ಸ್ಯಾಮ್ಸಂಗ್, ಉಬರ್, ಅಮೆಜಾನ್ನಂತಹ ಪ್ರಸಿದ್ಧ ಬ್ರ್ಯಾಂಡ್ಗಳ ಜಾಹೀರಾತುಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು. ಬೆಳ್ಳಿ ಪರದೆ ಪ್ರವೇಶಿಸಿದ ಅವರು ಹಿಂದಿಯ 7 Hours to Go, ದಿ ಫೈನಲ್ ಎಕ್ಸಿಟ್, ಘೋಸ್ಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು. ತೆಲುಗಿನಲ್ಲಿ ನವೀನ್ ಚಂದ್ರ ಅಭಿನಯದ ಸ್ಟೇಟಸ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿ ಸೌತ್ ಇಂಡಸ್ಟ್ರಿಯಲ್ಲೂ ಗಮನ ಸೆಳೆದಿದ್ದರು. ಅಭಿನಯದ ಜೊತೆಗೆ ಗಾಲಿಬ್ ಎಂಬ ಸಂಗೀತ ವಿಡಿಯೋವನ್ನು ನಿರ್ದೇಶಿಸಿದ ಇವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ.